ಭರತನಾಟ್ಯದಲ್ಲಿ ವಿದೂಷಿ ಪದವಿಯನ್ನು ಪಡೆದ ದೀಕ್ಷಾ ವಿ ಅವರು 216 ಗಂಟೆಗಳ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡುವ ಮೂಲಕ ವಿಶ್ವ ದಾಖಲೆ ಬರೆಯಲು ಸಜ್ಜಾಗಿದ್ದಾರೆ. ಇದೇ ಆಗಸ್ಟ್ 21ರಿಂದ 30ರವರೆಗೆ ಉಡುಪಿ ಅಜ್ರಕಾಡಿನ ಡಾಕ್ಟರ್ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ವಿಶ್ವ ದಾಖಲೆಯ ಪ್ರದರ್ಶನ ನೀಡಲಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ವಿದೂಷಿ ದೀಕ್ಷಾ, ಮಣಿಪಾಲದ ರತ್ನ ಸಂಜೀವ ಕಲಾಮಂಡಲದ ವತಿಯಿಂದ ನವರಸ ದೀಕ್ಷಾ ವೈಭವಂ ಎಂಬ ಶೀರ್ಷಿಕೆಯೊಂದಿಗೆ ಈ ವಿಶ್ವ ದಾಖಲೆಯ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ಹೇಗೆ ಸಾಧನೆ ಮಾಡಬೇಕೆಂಬ ಅರಿವಿರಲಿಲ್ಲ. ನಾನು ವಿದ್ವಾನ್ ಶ್ರೀಧರ ರಾವ್ ಶಿಷ್ಯೆ. ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದು ಈ ಕಲೆಯನ್ನ ವಿಶೇಷ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭ ವಿದ್ವಾನ್ ಶ್ರೀಧರ ರಾವ್, ಉಷಾ ಹೆಬ್ಬಾರ್, ಅಶ್ವಿನಿ ಮಹೇಶ್ ಠಾಕೂರ್ ಜೊತೆಗಿದ್ರು. ನನ್ನ ಗುರುಗಳು ವಿದ್ವಾನ್ ಶ್ರೀಧರ್ ಬನ್ನಂಜೆ ಅವ್ರು ಹೇಳಿದರು, ವಿದ್ವತ್ ಆದ್ರ ಮೇಲೆ ನೀನು ಕಂಟಿನ್ಯೂ ಮಾಡ್ಕೊ ಏನು ಮಾಡೋದಿದ್ರು ಅಂತ. ಆವಾಗ ನನಗೆ ವಿದ್ವಾನ್ ಯಶವಂತ್ ಎಮ್ ಜಿ ಸರ್ 24 ಅವರ್ಸ್ ಸಿಂಗಿಂಗಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನನಗೆ ತಿಳಿತು. ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ನನಗೆ ಕ್ಲಿಯರಾಗಿ ಹೇಳಿದರು, ಇದು ಹೀಗೀಗೆ ಮಾಡ್ಬೋದು ಅಂತ. ಸೊ ಆವಾಗಿಂದನೇ ತಯಾರಿ ಮಾಡ್ತಾ ಇದ್ದೇನೆ. ಈಗ ರಜೆ ಇರೋದ್ರಿಂದ ಈಗ ಅದನ್ನು ಮಾಡಬೇಕು ಅಂತ ಡೇಟ್ ಫಿಕ್ಸ್ ಮಾಡಿದ್ವಿ. ಬಟ್ ಅಂದರೆ ಈ ಫೀಲ್ಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದರಿಂದ ನಾವು ಮಾಜಿ ಶಾಸಕರಾದ ಮಾಜಿ MLA ಅವರಾದ ಕೆ ರಘುಪತಿ ಭಟ್ ಅವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾತಾಡಿದ್ವಿ. ಅವರು ನಮಗೆ ಐಡಿಯಾ ಕೊಟ್ಟರು. ರತ್ನ ಸಂಜೀವ ಕಲಾಮಂಡಲ ಅವರದ್ದು ನಮಗೆ ಗುರ್ತ ಮಾಡಿಸಿಕೊಟ್ರು. ಮಹೇಶ್ ಠಾಕೂರ್ ಸರ್ ಹಾಗೂ ಅವರ ವೈಫ್ ಕಲೆಯಲ್ಲಿ ತುಂಬ ಆಸಕ್ತಿ ಇರುವವರು. ಅವರು ಅದಕ್ಕೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗ ರತ್ನ ಸಂಜೀವ ಕಲಾಮಂಡಲ ಅವರ ಸಹಭಾಗಿತ್ವದಲ್ಲಿ ನಾವು ಈ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಹೊರಟಿದ್ದೇವೆ.